ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತ ಇನ್ನಿತ ಮಲ್ಲ ಸುದ್ದಿಲು. ಕಾಪು ದೀಪಸ್ತಂಭಗೂ 120ನೇ ವರ್ಷ ಭಾರತೀಯ ಪೋಸ್ಟ್ ಇಲಾಖೆದ ವಿಶೇಷ ಲಕೋಟೆ ಬಿಡುಗಡೆ. ನಾಡ್ದ ಆಚಾರ ಸಂಸ್ಕೃತಿದ ಒಟ್ಟುಗ್ಲ ಪೋಸ್ಟ್ ಇಲಾಖೆ ಉಂಡು ಡಿವಿಎಸ್ ಆರ್ಮೂರ್ತಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಕುಡ್ಲ ಘಟಕದ ನಿಲಿಟ್ಟು ಇಂಜಿನಿಯರ್ಸ್ ದಿನಾಚರಣೆ. ಕಟ್ವಣ ಕಟ್ಟವನ ಕುಲುಬೊಕ್ಕ ಇಂಜಿನಿಯರ್ಲು ಒಟ್ಟು ಸೇರಿಂಡ ಕುಡ್ಲ ನನಲಾತ್ ಪೊರ್ಲುದ ನಗರ ಅಪುಡು ಪುಷ್ಪರಾಜ್ ಜೈ. ಹೊಸ ಕೃಷಿ ಮಸೂದೆ ಪಿರದೆಪ್ಪೆರ ಒತ್ತಾಯ ಮಲ್ತದ ಡಿಲ್ನಿಡ ನಡತೊಂದುಪ್ಪುನ ಪ್ರತಿಭಟನೆಗೆ 10 ತಿಂಗಳು ದಿಂಜುಂಡು. ಸೆಪ್ಟೆಂಬರ್ 27ಕ್ಕೆ ಬಿಸಿ ರೋಡ್ ಜಾಥಾ ಬೊಕ್ಕ ಪ್ರತಿಭಟನಾ ಸಭೆ. ರಾಜ್ಯ ರೈತ ಸಂಘದ ರವಿಕಿರಣ ಪುಣಚ. ಕಡಮ ಪೇಂಟೆ ಇಡೀ ಸುತ್ತು ಬರ್ಪುನ ಊರ್ದಕ್ಲಿನ ಸಾಂಕದಿನ ಏಡಲು ಗಾಡಿಲಿನ ಸಂಚಾರಗೂ ಭಾರೀ ಸಮಸ್ಯೆ ಒಂಜಿ ವರದಿ. ವಾರ್ತೆದ ವಿವರ. ಒಡಿಪುದ ಕಾಪು ದೀಪಸ್ತಂಭ ತಾಪನೆ ಆದು 120 ವರ್ಷ ಆಯ್ನ ಲೆಕ್ಕೊಡು ಭಾರತೀಯ ಪೋಸ್ಟ್ ಇಲಾಖೆ ದೀಪಸ್ತಂಭದ ವಿಶೇಷ ಲೊಕ್ಕಟೆ ತಯಾರು ಮಲ್ತದ. ಕಾಪು ಕೇಂದ್ರ ಪೋಸ್ಟ್ ಆಫೀಸ್ ಅಂಗಾರೆ ದಕ್ಷಿಣ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಿವಿಎಸ್ ಮೂರ್ತಿ ಲಕೋಟೆ ಬಿಡುಗಡೆ ಮಲ್ತಿರ. ಒಡಿಪು ಜಿಲ್ಲೆ ಕಾಪುದ ದೀಪಸ್ತಂಭ ತಾಪನೆ ಆದು 120 ವರ್ಷ ಆಂಡ್ ಅಂಚಾದ 120 ವರ್ಷಾಚರಣೆ ಲೆಕ್ಕುಡು ಅಂಗಾರೆ ಕಾಪು ಕೇಂದ್ರ ಪೋಸ್ಟ್ ಆಫೀಸ್ ಒಡಿಪು ಭಾರತೀಯ ಪೋಸ್ಟ್ ಇಲಾಖೆ ತಯಾರು ಮಲ್ತಿನ ದೀಪಸ್ತಂಭದ ವಿಶೇಷ ಲೊಕಟೆನ್ ದಕ್ಷಿಣ ಕನ್ನಡ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಿವಿಎಸ್ಆರ್ ಮೂರ್ತಿ ಬಿಡುಗಡೆ ಮಲ್ತಿರೋ. ಡಿವಿಎಸ್ಆರ್ ಮೂರ್ತಿ ಪಾತಿರ್ದು ಪೋಸ್ಟ್ ಇಲಾಖೆ ಓಲೆ ಕಡಪೂರ್ಣ ಕಾರ್ಯ ಮಾತ್ರ ಮಲ್ಪುನಿಯತ್ ನಾಡ್ದ ಆಚಾರ ಸಂಸ್ಕೃತಿದ ಒಟ್ಟುಗ್ಲ ಸೇರೊಂದುಂಡು. 120 ವರ್ಷದ ಕಾಪು ದೀಪಸ್ತಂಭದ ವಿಶೇಷ ಲೊಕಟೆ ಬಿಡುಗಡೆ ಮಲ್ಪುನವು ಎಂಕ್ಲೆಗ್ ಪೆರ್ಮೆದ ಸಂಗತಿನ್ ಪಂಡಿರೋ. Really displayed some of the wonderful information which though even in my civil service preparation I would have not got that much knowledge, which I got in 2 minutes. How the circular ring of a lighthouse, what it indicates, the number of seconds a light blinks in a lighthouse, what it indicates. Now thanks to GPS and Google Maps or whatever it may be, it look like history. The purpose is, it is not business. We hardly get anything in this. It is not like that. We need some sponsors. Thanks to the sponsors and all the local elite, including the media who take this to the public. The history, how many of us who lived 100 years also in this area may not know that this was set up 120 years back. This is of some black and white? Yes. Black and white rings. It is unique. No two neighboring lighthouses should be of same color. The neighboring 2 other lighthouses should be of different color. All this knowledge I gained in just 2 minutes during the visit to the exhibition. ನಾವು ಸಣ್ಣವರಿರುವಾಗ ಶಾಲೆಯಲ್ಲಿ ಪತ್ರ ಯಾವ ರೀತಿ ಬರಿಬೇಕು ಅನ್ನೋದನ್ನ ಹೇಳಿಕೊಡ್ತಾ ಇದ್ರು. ಸಣ್ಣವರಿರುವಾಗ ನಮ್ಮ ಹತ್ರ ಪತ್ರ ಬರೆಸ್ತಾ ಇದ್ರು ನಮ್ಮ ಹಿರಿಯರು. ನಾವು ತಕ್ಕ ಮಟ್ಟಿಗೆ ಕ್ಷೇಮವಾಗಿದ್ದೀವಿ, ನೀವು ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತೀನಿ ಅಂತೇಳಿ ನಮ್ಮ ಪತ್ರವನ್ನು ಶುರು ಮಾಡ್ತಾ ಇದ್ವಿ ನಾವು. ಹಾಗೆ ಅಲ್ಲಿಂದ ಪತ್ರ ಯಾವಾಗ ಬರ್ತದೆ ಅನ್ನೋದನ್ನು ನಾವು ಕಾಯ್ತಾ ಇದ್ವಿ. ಹಾಗಾಗಿ ಒಂದು ಸಮಾಜ ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ಕಟ್ಟಿಕೊಟ್ಟಂತ ಒಂದು ಡಿಪಾರ್ಟ್ಮೆಂಟ್ ಇದ್ರೆ ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಎಂದು ಬಹಳ ಹೆಮ್ಮೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳ್ತಾರೆ, ಭವದ ಬದುಕಿನ ನಿಜ ಅನುಭೂತಿಗೆ ಆಲದ ನೆರಳಿಗೆ ಮತ್ತು ತಾಯಿಯ ಮಡಿಲಿಗೆ ನಾವು ತೆರಳಬೇಕಂತೆ. ಆಲದ ಮರ ಸಹಸ್ರಮಾನದ ಘಟನೆ ಸಾಕ್ಷಿಯಾದ್ರೆ ತಾಯಿಯಾದವಳು ಈ ಶತಮಾನದ ಸತ್ಯ ಘಟನೆ ಸಾಕ್ಷಿ ಆಗ್ತಾರಂತೆ. ನಮ್ಮ ತಾಯಿ ನಮಗೆ ನಮ್ಮ ಹಿರಿಯರಿಂದ ಬಂದಂತ ಪತ್ರವನ್ನು ಓದಿ ಹೇಳ್ತಾ ಇದ್ರು. ಅಲ್ಲಿಯ ಚಿಂತನೆಗಳು, ಅಲ್ಲಿಯ ಸಂಕಷ್ಟಗಳು, ನಮ್ಮ ಮೋಸ್ಟ್ಲಿ ವಿ ಪೀಪಲ್ ವಿ ಆರ್ ಎಂಗೇಜ್ಡ್ ಇನ್ ಹೋಟೆಲ್ ಇಂಡಸ್ಟ್ರಿ ಥ್ರೂ ಔಟ್ ದಿ ಕಂಟ್ರೀಸ್. ಸೊ ಅಲ್ಲಿಂದ ಅವರ ಕಷ್ಟ ನಷ್ಟಗಳನ್ನ, ಅವರ ಸುಖವನ್ನ, ಅವರ ಸಾಧನೆಯನ್ನ ಹೇಳಿ ಪತ್ರ ಬರೀತಿದ್ರೆ ನಮ್ಮ ತಾಯಿ ನಮಗೆ ಓದಿ ಹೇಳ್ತಾ ಇದ್ರು. ಮಾವ ಹೀಗಿದ್ದಾರೆ, ದೊಡ್ಡಪ್ಪ ಹೀಗಿದ್ದಾರೆ, ಚಿಕ್ಕಪ್ಪ ಹೀಗಿದ್ದಾರೆ, ಅವ್ರಿಗೆ ಈ ರೀತಿ ಕಷ್ಟ ಇದೆ ಅನ್ನೋಂಥ ಮಾತನ್ನ ಹೇಳ್ತಿದ್ರು. ಕಾರ್ಯಕ್ರಮಟ್ಟು ಕುಶಲ ಶೇಖರ ಶೆಟ್ಟಿ, ಆಡಿಟೋರಿಯಂ ಮುಖ್ಯಸ್ಥರ ಶೇಖರ ಬಿ ಶೆಟ್ಟಿ ಕಾಪು ಪಾಲ್ದೆತ್ತೊಂಡಿರು. ಕುಡ್ಲದ ಸೇಂಟ್ ಸೆಬೆಸ್ಟಿಯನ್ ಪ್ಲಾಟಿನಂ ಜುಬಿಲಿ ಹಾಲಿಡ್ ಇಂಜಿನಿಯರ್ ದಿನಾಚರಣೆ ಅಂಗಾರೆ ಅಟ್ಟಣೆ ಆದಿತ್ತಂಡು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಕುಡ್ಲ ಘಟಕದ ನಿಲಿಟ್ ನಡೆತಿನ ಕಾರ್ಯಕ್ರಮಟ್ಟು ಬೇತೆ ಬೇತೆ ಪ್ರಶಸ್ತಿ ಪದವಿಲೇನು ಪಟ್ಟಿಯರು.
ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಕುಡ್ಲಾ ಘಟಕದ ನಿಲೆಟ್ ಅಂಗಾರೆ ಕುಡ್ಲದ ಸೇಂಟ್ ಸೆಬೆಸ್ಟಿಯನ್ ಪ್ಲಾಟಿನಂ ಜುಬಿಲಿ ಹಾಲಿಡ್ ಇಂಜಿನಿಯರ್ಸ್ ಡೇ ಬೊಕ್ಕ ಗುರ್ಕಾರ್ಯರು ಸತ್ಯರಂಜನ್ ರಾವ್ ಬೊಕ್ಕ ಸಮಿತಿ ಪದಾಧಿಕಾರಿಗಳಿಗೆ ಅಧಿಕಾರ ಕೊರ್ಪುನ ಬೊಕ್ಕ ಸಾಧಕರಿಗೆ ಪ್ರಶಸ್ತಿ ಕೊರ್ಪುನ ಲೇಸ್ ನಡೆತಂಡ ಕ್ರೆಡೆ ಕುಡ್ಲಾ ಸಂಸ್ಥೆದ ಗುರ್ಕಾರ್ಯರು ಪುಷ್ಪರಾಜ್ ಜೈನ್ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ದ ಸೆಕ್ರೆಟರಿ ಜನರಲ್ ವಿಜಯ್ ವಿಷ್ಣು ಮಯ್ಯ ಪಾಲ್ದೆತ್ತೊಂಡಿರು ಕಾರ್ಯಕ್ರಮಟ್ಟು ಪ್ರೇಮಾನಂದ ಶೆಣೈ ಬೊಕ್ಕ ಸುರೇಶ್ ಪೈ ಮೊಕ್ಲೆಗ್ ಶ್ರೇಷ್ಠ ಇಂಜಿನಿಯರ್ಸ್ ಅವಾರ್ಡ್ ಅನಿಲ್ ಸೆಬೆಸ್ಟಿಯನ್ ಡಿಸೋಜೆರೆಗ್ ಅನಂತ ಮಿತ್ರ ಕಲ್ಬಾವಿ ಅವಾರ್ಡ್ ಸುಧಾಕರ್ ಶೆಟ್ಟಿ ಮುಗ್ರೋಡಿಯರೆಗ್ ಔಟ್ಸ್ಟ್ಯಾಂಡಿಂಗ್ ಕನ್ಸ್ಟ್ರಕ್ಟರ್ ಅವಾರ್ಡ್ ಕೊರ್ದು ಮರ್ಯಾದೆ ಮಲ್ತಡು ಪುಷ್ಪರಾಜ್ ಜೈನ್ ಪಾತಿರ್ದು ಹೊಸ ಗುರ್ಕಾರ್ಲಿನ ಚಿಂತನೆಲಿಡಿದು ಅಭಿವೃದ್ಧಿ ಕೆಲಸ ಆಯರೆ ಸಾಧ್ಯ ಕಟ್ಟೋಣ ಕಟ್ಟವನಕುಲು ಬೊಕ್ಕ ಇಂಜಿನಿಯರ್ಲು ಭಾರಿ ಅಗತ್ಯ ಮೊಕುಲು ಒಟ್ಟು ಸೇರಂಡ ಕುಡ್ಲ ನನಲಾತು ಪೊರ್ಲುದ ನಗರ ಆಪುಣುಂದು ಪಂಡಿರೋ ಕ್ರೆಡರಿ ಬಿಲ್ಡರ್ಸ್ ಸಂಸ್ಥೆ ಮತ್ತು ಇಂಜಿನಿಯರ್ಸ್ ಅಂತ ಹೇಳಿದ್ರೆ ಎರಡು ಮನುಷ್ಯನಿಗೆ ಕಣ್ಣುಗಳಿದ್ದಾಗೆ ಎರಡೂ ಕಣ್ಣು ಒಂದೇ ಲೆಕ್ಕ ಯಾಕಂತ ಹೇಳಿದ್ರೆ ಕಟ್ಟಡ ನಿರ್ಮಾಪಕರು ನಿರ್ಮಾಣ ಮಾಡಬೇಕಾದ್ರೆ ಇಂಜಿನಿಯರ್ಸ್ ಇಲ್ಲದಿದ್ರೆ ಯಾವುದೂ ಇಲ್ಲ ಇಂಜಿನಿಯರ್ಸ್ಗೆ ಕಟ್ಟಡ ನಿರ್ಮಾಪಕರ ಅವಶ್ಯಕತೆಯೂ ಇದೆ ಆದ್ದರಿಂದ ಇದು ಎರಡು ಒಟ್ಟಿಗೆ ಹೋದರೆ ಮಂಗಳೂರಿನಂತೆ ಒಂದು ಸುಂದರ ನಗರ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಕರ್ನಾಟಕದ ಬ್ಯಾಂಗ್ಳೂರು ಬಿಟ್ಟರೆ ಮಂಗಳೂರೇ ಚಂದ ನಾವು ಕ್ರೀಡೆಯ ಮುಖಾಂತರ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ನಾವು ವಿಸಿಟ್ ಮಾಡಿದ್ದೇವೆ ಹೋಗಿದ್ದೇವೆ ಎಲ್ಲ ನೋಡಿದ್ರು ಮಂಗಳೂರಿನಷ್ಟು ಉತ್ತಮ ಗುಣಮಟ್ಟದ ಕಟ್ಟಡಗಳು ಎಲ್ಲಿ ಇರುವುದಿಲ್ಲ ಅಷ್ಟು ಇದಕ್ಕೆಲ್ಲ ಕಾರಣ ಇಂಜಿನಿಯರ್ಸೇ ಯಾಕಂದ್ರೆ ಕಟ್ಟಡ ನಿರ್ಮಾಣ ಯಾರು ಮಾಡ್ಬೋದು ಕಾಂಟ್ರಾಕ್ಟ್ ಮಾಡ್ಬೋದು ಆದರೆ ಉತ್ತಮ ಒಂದು ಡಿಸೈನ್ ಮತ್ತೆ ಅದು ಫಿನಿಶ್ ಕೊನೆಗೊಳ್ಳುವವರೆಗೆ ಅದರ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದು ಎಲ್ಲ ಇಂಜಿನಿಯರ್ಸ್ ಆದ್ದರಿಂದ ಈ ಗುಣಮಟ್ಟಕ್ಕೆ ಮಂಗಳೂರಿನ ಈ ಹೆಸರಕ್ಕೆ ನೀವೇ ಇಂಜಿನಿಯರ್ಸೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ ವಿಜಯ ವಿಷ್ಣು ಮಯ್ಯ ಪಾತಿರ್ದು ನಮ್ಮ ಕೂಟ ಗಟ್ಟಿ ಉಂಡು ಸದಸ್ಯರು ಒಟ್ಟು ಸೇರಿದು ಕೆಲಸ ಮಲ್ತಂಡ ನನ್ನಲಾತು ಸಾಧನೆ ಮಲ್ಪರೆ ಸಾಧ್ಯ ಅಂತ ಪಂಡಿರೋ But being as an engineer, the pride what I had, when it is expressed in the form of fighting, everything started coming into our way. Responsibilities, challenges were thrown at us. ಸವಾಲುಗಳ ಸರಮಾಲೆ ನಮ್ಮ ಮುಂದೆ ಬಂದಾಗ ಸಮಸ್ಯೆಗಳ ಬಗ್ಗೆ ಮಾತನಾಡಿದಾಗ ಸಮಸ್ಯೆಗೆ ಪರಿಹಾರ ಏನು ಅಂತ ಜನರು ಕೇಳಿಕೊಂಡಾಗ ಆ ಸಮಸ್ಯೆಗೆ ನೀವೇ ಪರಿಹಾರ ಕೊಡಿಕೊಂಡಾಗ ಈ ಒಂದು ಪಯಣ ಸ್ಟಾರ್ಟ್ ಆಗುತ್ತೆ I am passionate about my organization life. I enjoy each and every moment because now I know the value, the strength of any human being in any organization. My humble request to you, please participate in the happenings. We are keeping on giving you the messages. This is for my members. Please participate more actively. Definitely there is much more we can do. We can completely change the remaining complexion of the city of Mangalore in everything. Technically, administratively, everywhere in a most professional way. Please actively involve yourself. I have a lot of ideas for the future and also the task of completing some long-standing wishes of the organization. Getting a prominent landmark name in honor of the greatest of them all, engineers and musicians has been on the horizon for a long time, and I will put this on the top of the priority. My guru and mentor, Dr. Babnarayan, great motivator, engineer Dharmaraj, Secretary General, Engineer Vijay Vishnu Maya, who has both guided me and also voted me to this position. I thank you for all that you have done for me and look forward to you all for inspiration. ಬೆದ್ರದ ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ದ ಸಾರತ್ತ ಎನ್ಮನುತ್ತ 5 ಜೋಕುಲು ಸಿಇಟಿ ಪರೀಕ್ಷೆ ಬರೆದಿದ್ದು 5 ವಿಭಾಗಲಿಡು ಸಂಸ್ಥೆದ ವಿದ್ಯಾರ್ಥಿಗಳು ಎಡ್ಡೆ ಸಾಧನೆ ಮಲ್ತಿದ್ದೇರು 1375 ಜೋಕುಲು ನಿಘಂಟದ 188 ನೂದೇಡ್ಲ ಹೆಚ್ಚ ಮಾರ್ಕ್ ದೇದೇರು ಸುರುತ್ತ 5 ರ್ಯಾಂಕ್ ಲಿಡು 13 ನೂದೇಟ್ 31 ರ್ಯಾಂಕ್ ದೆತ್ತದು ಆಳ್ವಾಸ್ ಸಂಸ್ಥೆ ರಾಜ್ಯೊಡೆ ದಾಖಲೆದ ಸಾಧನೆ
ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೀರು ಸುದ್ದಿಕೂಟುಡು ಪಾತಿರ್ದು ಸಿಇಟಿ ಪರೀಕ್ಷೆಡು ಬೆದ್ರದ ಆಳ್ವಾಸ್ ಪದವಿ ಪೂರ್ವ ಕಾಲೇಜದ 1,805 ಜೋಕುಲು ಪರೀಕ್ಷೆ ಬರೆದಿತ್ತದು 5 ವಿಭಾಗಲಿಡು ಸಂಸ್ಥೆದ ವಿದ್ಯಾರ್ಥಿಲು ಎಡ್ಡೆ ಸಾಧನೆ ಮಲ್ತದಿರೋ 1,375 ಜೋಕುಲು ನಿಘಂಟದ 180 ನೂದೆಡ್ಲ ಹೆಚ್ಚ ಮಾರ್ಕ್ ದೇದಿರೋ ಸುರುತ 13 ರ್ಯಾಂಕ್ ನೂದೆಟ್ಟು 31 ರ್ಯಾಂಕ್ ದೆತ್ತದು ರಾಜ್ಯುಡೆ ಆಳ್ವ ಸಂಸ್ಥೆ ದಾಖಲೆದ ಸಾಧನೆ ಮಲ್ದನಂದು ಪಂಡಿರೋ 8 ಜನ 151 170 ಮಾರ್ಕ್ 37 ಜನ 151 150 ಮಾರ್ಕ್ 114 ಜನ 141 105 ಮಾರ್ಕ್ ದೇದಿರೋ ಸುರುತ 200 ರ್ಯಾಂಕ್ ಲಿಡು 84,300 114,500 280 1,614 ರ್ಯಾಂಕ್ ದೇದಿರಂದು ಡಾಕ್ಟರ್ ಮೋಹನ್ ಆಳ್ವೀರು ತೆರಿಪಾಯಿರೋ. ಪ್ರಿನ್ಸಿಪಾಲರು ಪ್ರೊಫೆಸರ್ ಎಂ ಸದಾಕತ್, ಐಐಟಿ ಸಂಯೋಜಕರು ಪ್ರೊಫೆಸರ್ ಕೌಶಲ್ ಸುದ್ದಿಕೂಟುಡಿದ್ದರು. 1850 ಜನ ಸಿಇಟಿ ಎಕ್ಸಾಮ್ ಅನ್ನು ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿ ಬರೆದಿದ್ದಾರೆ. 50 ರ್ಯಾಂಕ್ಗಳಲ್ಲಿ 13 ರ್ಯಾಂಕ್ಗಳಿದ್ದುಕೊಂಡು ಮೊದಲ 100 ರ್ಯಾಂಕ್ನಲ್ಲಿ 31 ರ್ಯಾಂಕ್ಗಳು ನಮಗೆ ಇದ್ದುಕೊಂಡು ಮೊದಲ 200 ರ್ಯಾಂಕ್ಗಳಲ್ಲಿ 84 ರ್ಯಾಂಕ್ ನಮಗೆ ಇದ್ದುಕೊಂಡು ಮೊದಲ 300 ರ್ಯಾಂಕ್ನಲ್ಲಿ 144 ರ್ಯಾಂಕು ನಮಗೆ, ಮೊದಲ 500 ರ್ಯಾಂಕ್ನಲ್ಲಿ 280 ರ್ಯಾಂಕ್ಗಳು ನಮಗೆ, ಮೊದಲ 1000 ರ್ಯಾಂಕ್ಗಳಲ್ಲಿ 614 ರ್ಯಾಂಕ್ಗಳು. ಇದು ನಮ್ಮ ಸಂಸ್ಥೆಗೆ ಬಂದದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಈ ರ್ಯಾಂಕನ್ನು ಪಡೆದಂಥ ವಿದ್ಯಾರ್ಥಿಗಳು ರಾಜ್ಯದ ನಾನಾ ಪ್ರತಿಷ್ಠಿತ ಇಂಜಿನಿಯರಿಂಗ್, ಕೃಷಿ, ಪಶುವೈದ್ಯಕೀಯ, ನ್ಯಾಚುರೋಪತಿ, ಬಿ.ಫಾರ್ಮ್ ಮತ್ತು ಡಿ.ಫಾರ್ಮ್ಗಳಲ್ಲಿ ನೇರ ಪ್ರವೇಶ ಪಡೆಯಲು ಅರ್ಹರಾಗಿದ್ದಾರೆ. ಆಳ್ವಾಸ್ನ ವಿದ್ಯಾರ್ಥಿ ಸುಜ್ಞಾನ್ ಕೃಷಿಯಲ್ಲಿ 5ನೇ ರ್ಯಾಂಕ್, ನ್ಯಾಚುರೋಪತಿಯಲ್ಲಿ 29ನೇ ರ್ಯಾಂಕ್, ಪಶುವೈದ್ಯಕೀಯದಲ್ಲಿ 29ನೇ ರ್ಯಾಂಕ್, ಬಿ.ಫಾರ್ಮ್ನಲ್ಲಿ 45ನೇ ರ್ಯಾಂಕ್, ಡಿ.ಫಾರ್ಮ್ನಲ್ಲಿ 45ನೇ ರ್ಯಾಂಕ್ ಮತ್ತು ಇಂಜಿನಿಯರಿಂಗ್ನಲ್ಲಿ 50ನೇ ರ್ಯಾಂಕ್ ಪಡೆದಿರ್ತಾನೆ. ವೃದ್ಧಿ ಎಚ್ ರೈ ಕೃಷಿಯಲ್ಲಿ 41ನೇ ರ್ಯಾಂಕ್, ಪಶುವೈದ್ಯಕೀಯದಲ್ಲಿ 71ನೇ ರ್ಯಾಂಕ್, ನ್ಯಾಚುರೋಪತಿಯಲ್ಲಿ 71ನೇ ರ್ಯಾಂಕ್ ಹೀಗೆ ಪಡೆದುಕೊಂಡು ಬಹಳ ವಿದ್ಯಾರ್ಥಿಗಳು ಈ ಸಾಧನೆಯನ್ನು ಮಾಡಿದ್ದಾರೆ. ಈ ಎಲ್ಲ ವಿದ್ಯಾರ್ಥಿಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಜೊತೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಮೊಹಮ್ಮದ್ ಸದಾಕತ್ ರವರು, ಆಮೇಲೆ ಮತ್ತೊಬ್ಬರು ಸಂಘಟಕರಾದಂಥ ಕೌಶಲ್, ಇದರಲ್ಲಿ 100ಕ್ಕಿಂತ ಹೆಚ್ಚು 1,375 ಜನರು ಮಾರ್ಕನ್ನು ಪಡೆದು ರಾಜ್ಯದಲ್ಲಿಯೇ ಒಂದು ಹೊಸ ದಾಖಲೆಯನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗಿದೆ. ಅಪರೂಪದ ಹೃದಯ ಆಪರೇಷನ್ ನಡಪಾದು ದೇಶುಡೆ ಎಡ್ಡೆ ಪುದರ್ ಪಡಿತಿನ ಕುಡ್ಲದ ಇಂಡಿಯಾನ ಆಸ್ಪತ್ರೆ ಆಣವರಿಯಾಗ ತುರ್ತು ಹೃದಯ ಆಪರೇಷನ್ ನಡಪಾದು ಗೆಲ್ಮೆ ಪಡಿತಂಡ ಎದೆಕ್ ಫುಟ್ಬಾಲ್ ಬೂರ್ದು ಅಪಾಯೊಡಿತಿನ ಕಾಸರಗೋಡು ಕುಂಡಾಜದ 15 ವರ್ಷದ ಆಣಗು ಡಾಕ್ಟರ್ ಎಂ.ಕೆ. ಮೂಸಾ ಕುಂಜಿ ಬೊಕ್ಕ ಡಾಕ್ಟರ್ ಯೂಸಫ್ ಕುಂಬ್ಳೆ ಹೃದಯದ ಆಪರೇಷನ್ ನಡಪಾದಿರೋ. ಕುಡ್ಲ ಪಂಪೆಲ್ದ ಇಂಡಿಯಾನ ಆಸ್ಪತ್ರೆಡು ಇಂಚಿಪ್ಪದ ದಿನೊಕ್ಲಿಡು ಬಾರಿ ಅಪರೂಪದ ಹೃದಯ ಆಪರೇಷನ್ ನಡಪಾದು ದೇಶುಡೆ ಮಲ್ಲ ಪುದರ್ ಪಡೆಯೊಂದುಂಡು. ಫುಟ್ಬಾಲ್ ಗುಬ್ಬುನಗ ಹೃದಯದ ಮಿತ್ತು ಫುಟ್ಬಾಲ್ದ ಗೋಲ್ ಪೋಸ್ಟ್ ಬೂರ್ದು ಪ್ರಾಣ ಅಪಾಯೊಡಿತ್ತಿನ ಕಾಸರಗೋಡು ಜಿಲ್ಲೆ ಕುಂಡಾಜದ 15 ವರ್ಷದ ಆಣಗು ತುರ್ತು ಹೃದಯ ಆಪರೇಷನ್ ನಡಪಾದು ಇಂಡಿಯಾನ ಆಸ್ಪತ್ರೆದ ವೈದ್ಯರು ಜೀವದಾನ ಮಲ್ತದಿರೋ. ಹೃದಯ ಆಪರೇಷನ್ ಮಲ್ಪನಿಟ್ಟು ಪುದರ್ ಪೋಯಿ ವೈದ್ಯರು ಡಾಕ್ಟರ್ ಎಂ.ಕೆ. ಮೂಸಾ ಕುಂಜಿ ಬೊಕ್ಕ ಆಸ್ಪತ್ರೆದ ವ್ಯವಸ್ಥಾಪಕ ನಿರ್ದೇಶಕರು ಡಾಕ್ಟರ್ ಯೂಸಫ್ ಕುಂಬ್ಳೆ ಆಣಗು ಆಪರೇಷನ್ ಮಲ್ತದು ಜೀವವರಿಪಾದಿರೋ. ಈ ಬಗೆಟ್ ಡಾಕ್ಟರ್ ಮೂಸಾ ಕುಂಜಿ ವಿವರ ಕೊರ್ದು ಫುಟ್ಬಾಲ್ ಎದೆಕ್ ಬೂರ್ದು ಆಣ್ ನರಳೊಂದಿತ್ತೆ ಅಪಗನೆ ಇಲ್ಲಲ್ದಕ್ಕಲು ಆಯನ್ ಇಂಡಿಯಾನ ಆಸ್ಪತ್ರೆಗೆ ಲೆತ್ತೊಂದು ಬನ್ನಗ ಆಣನ ಬ್ಲಡ್ ಪ್ರೆಷರ್ ಕಮ್ಮಿ ಇತ್ತಡ ಅಪಾಯದ ಸ್ಥಿತಿ ಇಟ್ಟಿತ್ತೆ. ಪರೀಕ್ಷೆ ಮಲ್ಪುನಗ ಇಂಟರ್ನಲ್ ಇಂಜುರಿ ಆಯ್ನ ಗೊತ್ತಾತಂಡ ಹೃದಯಡ್ದು ನೆತ್ತಿರ್ಪಿದೈ ಬೈದಂಡ ತುರ್ತು ಆಪರೇಷನ್ ಮಲ್ತದು ಆಣನ ಬಚಾವ್ ಮಲ್ಪರೆ ಸಾಧ್ಯ ಆತನಂದು ಆರ್ ತೆರಿಪಾಯಿರೋ. ಅವ್ರಿಗೇನಾದಂದ್ರೆ ಅವರು
ಫುಟ್ಬಾಲ್ ಆಡುತ್ತಿರುವಾಗ ಫುಟ್ಬಾಲ್ ಗೋಲ್ ಪೋಸ್ಟ್ ಅವರ ಮೇಲೆ ಬಿದ್ದಿದೆ ಅವರ ಎದೆ ಮೇಲೆ ಬಿತ್ತು. ಇಮಿಡಿಯೇಟ್ಲಿ ಅವರಿಗೆ ತುಂಬ ಉಸಿರಾಡೋದಕ್ಕೆ ತುಂಬ ಕಷ್ಟ ಆಯಿತು. ಆಮೇಲೆ ಅವರನ್ನು ಇಮ್ಮಿಡಿಯೇಟ್ಲಿ ಆಸ್ ಎ ಎಮರ್ಜೆನ್ಸಿ ದೇ ವೇರ್ ರಶ್ಡ್ ಇನ್ ಟು ದಿಸ್ ಹಾಸ್ಪಿಟಲ್, ಇಂಡಿಯಾನಾ ಹಾಸ್ಪಿಟಲ್. ವೆನ್ ಹಿ ಕೇಮ್ ಟು ಅವರ್ ಹಾಸ್ಪಿಟಲ್, ಅವರ ಬ್ಲಡ್ ಪ್ರೆಷರ್ ತುಂಬ ಕಡಿಮೆ ಇತ್ತು. ಆಮೇಲೆ ಅವರಿಗೆ ಹಾರ್ಟ್ ರೇಟ್ ತುಂಬ ಹೆಚ್ಚಿತ್ತು. ಅವರು ಡೇಂಜರಸ್ ಕಂಡೀಷನಲ್ಲಿದ್ದರು. ಇಮಿಡಿಯೇಟ್ಲಿ ವಿ ಡಿಡ್ ಅವರ್ ಹಾಸ್ಪಿಟಲ್ ಚೀಫ್ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯೂಸುಫ್ ಕುಂಬ್ಳೆ ಡಿಡ್ ಎಕೋಕಾರ್ಡಿಯೋಗ್ರಾಮ್ ಆನ್ ಹಿಮ್ ಆ್ಯಂಡ್ ನಮಗೆ ಆಗೋದು ಗೊತ್ತಾಯಿತು ಅವ್ರಿಗೆ ಇಂಟರ್ನಲ್ ಇಂಜುರಿ ಇದೆ ಅಂತ. ಆ್ಯಂಡ್ ದರ್ ವಾಸ್ ಎ ಲಾಟ್ ಆಫ್ ಬ್ಲಡ್ ವಾಸ್ ದೇರ್ ಅರೌಂಡ್ ಹಿಸ್ ಹಾರ್ಟಿಂದ ಹೊರಗೆ ಬ್ಲಡ್ ಬಂದಿದೆ. ಆಮೇಲೆ ಅವರ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಕಮ್ಮಿ ಇತ್ತು. ಆಮೇಲೆ ಅವರಿಗೆ ಎಮರ್ಜೆನ್ಸಿಯಾಗಿ ಒಂದು ಆಪರೇಷನ್ ಮಾಡಿ, ಹಾರ್ಟ್ ಆಪರೇಷನ್ ಮಾಡಿ ಅವರ ಜೀವ ಉಳಿಸೋದಕ್ಕೆ ಬೇಕಾಗಿ ಕೆಲವೇ ನಿಮಿಷಗಳೊಳಗೆ ಎಲ್ಲ ಕಾರ್ಯಗಳನ್ನು ಪೂರ್ತಿಗರಿಸಿ ಅವರಿಗೆ ಹೃದಯದ ಆಪರೇಷನ್ ಮಾಡಲಾಯಿತು. ಆಪರೇಷನ್ ಮಾಡುವಾಗ ನಮಗೆ ಕಂಡದ್ದು ಹಾರ್ಟಿನ ರೈಟ್ ಸೈಡ್ ಚೇಂಬರ್ ವಾಸ್ ರಪ್ಚರ್ಡ್. ಈ ಎದೆ ಮೇಲೆ ಈ ಗೋಲ್ಡ್ ಪೋಸ್ಟ್ ಬಿದ್ದ ಹೊರಗಡೆ ಏನು ಅವರಿಗೆ ಏನು ಅಪಾಯ ಆಗಲಿಲ್ಲ, ಹೊರಗಡೆ ಏನು ಇಂಜುರಿ ಆಗಲಿಲ್ಲ. ಸೊ ಒಳಗೆ ದೊಡ್ಡ ಇಂಜುರಿ ಅಂದರೆ ಹಾರ್ಟಿನ ಚೇಂಬರ್ ಆಫ್ ರಪ್ಚರ್ ಆಗಿ ಅಲ್ಲಿಂದ ತುಂಬ ರಕ್ತ ಆಲ್ಮೋಸ್ಟ್ ಒಂದು ಇಂಚು ಉದ್ದದಲ್ಲಿ ಅವರ ಹಾರ್ಟ್ ರಪ್ಚರ್ ಆಗಿತ್ತು. ಅಲ್ಲಿ ತೂತು ಬಿದ್ದಿತ್ತು. ಆಮೇಲೆ ಅದನ್ನೆಲ್ಲ ಬಂದ್ ಮಾಡಿ ಅದೆಲ್ಲ ರಿಪೇರ್ ಮಾಡಿ ಬ್ಲೀಡಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೇವೆ ಈಗ. ಆಮೇಲೆ ಇಂಜುರಿ ಟು ದಿ ರೂಟ್ ಆಫ್ ದ ಲಂಗ್ ಅಂದರೆ ಶ್ವಾಸಕೋಶಕ್ಕೆ ಮತ್ತು ಅಲ್ಲಿರುವ ಥೈಮಸ್ ಅಂತ ಹೇಳುವ ಒಂದು ಆರ್ಗನಿಗೆ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅಲ್ಲಿಯೂ ಸ್ವಲ್ಪ ರಕ್ತ ಎಲ್ಲ ಈಗ ಕಟ್ಟೆಯಾಗಿ ಅಲ್ಲಿ ಕ್ಲಾಟ್ ಆಗಿದೆ. ಬಟ್ ಅದು ಸ್ವಲ್ಪ ದಿವಸ ಆಗುವಾಗ ಅದು ಕಡಿಮೆ ಆಗ್ಬೋದು. ಈಗ ಚೈಲ್ಡ್ ಈಸ್ ಸ್ಲೈಟ್ಲಿ ಔಟ್ ಆಫ್ ಡೇಂಜರ್ ಆ್ಯಂಡ್ ಈಸ್ ರಿಕವರಿಂಗ್ ಇನ್ ದ ICU. ಕಂಪ್ಲೀಟ್ ಹಾರ್ಟ್ ಇದಾಗಿದೆ, ಅಂದರೆ ಹಾಲ್ ಆಗಿದೆ ಹಾರ್ಟ್ ಒಳಗೆ. ಅದು ಯೂಶಲಿ ಏನಾದರೂ ಪೆನೆಟ್ರೇಟಿಂಗ್ ಇಂಜುರಿ ಅಂತ ಹೇಳ್ತೀರಿ, ಆ ಥರ ಬಂದರೆ ಹಾಲ್ ಆಗೋದು ನಾವು ನೋಡಿದೆ. ಇದು ಎಲೆಕ್ಟ್ರಿಕ್ ಪೋಸ್ಟ್ ಮೇಲೆ ಬಂದು ಒಂದು ವಾಲ್ವ್ ರಪ್ಚರ್ ಆಗಿ ಹಾಲ್ ಆಗಿ ಬ್ಲೀಡಿಂಗ್ ಆಗ್ತಾಯಿದೆ ಹಾರ್ಟ್ ಒಳಗೆ. ಅದು ಭಾಳ ಎಮರ್ಜೆನ್ಸಿ, ಅಂದರೆ ಇಷ್ಟು ಸೀರಿಯಸ್ ಎಮರ್ಜೆನ್ಸಿ ಹಾರ್ಟ್ದು ಒಂದು ಒಳ್ಳೆ ಸೆಟಪ್, ಒಳ್ಳೆ ಎಮರ್ಜೆನ್ಸಿ ಡಾಕ್ಟರ್, ಕಾರ್ಡಿಯಾಕ್ ಸರ್ಜನ್ ಅವೈಲಬಿಲಿಟಿ, ಎಮರ್ಜೆನ್ಸಿ ರಿಪೇರ್ ಮಾಡಿ ತೆಗೆದು ಹಾರ್ಟ್ ರಿಪೇರ್ ಮಾಡಿ, ಹಾರ್ಟ್ ಓಪನ್ ಮಾಡಿ, ಹಾರ್ಟ್ ರಿಪೇರ್ ಮಾಡಿಲ್ಲ ಆದರೆ 1 ಗಂಟೆ ಒಳಗೆ ಅಥವಾ 1.5 ಗಂಟೆ ಒಳಗೆ ಅದು ಆಗಲಿಲ್ಲ ಅಂದರೆ ಡೆಫಿನೆಟಾಗಿ ಡೆತ್ ಆಗ್ತದೆ. ಬೇರೆ ಯಾವ ರೀತಿಯಲ್ಲಿ ಇದು ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಎಮರ್ಜೆನ್ಸಿಯಾಗಿ ಡಾಕ್ಟರ್ ಮೂಸಕುಂಜಿ ಇತ್ತು, ಕಾರ್ಡಿಯಾಕ್ ಸರ್ಜನ್, ಅವರಿಗೆ ನಾನೇ ಕರ್ಕೊಂಡು ಬಂದು ನಾನೇ ತೋರಿಸಿ ಎಕ್ಕೆಲ್ಲ ತೋರಿಸಿ ಈ ಥರ ಒಂದು ಬ್ಲೀಡಿಂಗ್ ಆಗ್ತಾಯಿದೆ ಅಂತ ಹೇಳಿ. ಮತ್ತು ಅಷ್ಟು ಬೇಗ ನಾವು ನಮ್ಮದು ಎಮರ್ಜೆನ್ಸಿ ಟೀಮ್ ಮೊಬಿಲೈಸ್ ಮಾಡಿ, ಎಮರ್ಜೆನ್ಸಿ ಕಾರ್ಡಿಯಾಕ್ ಸರ್ಜರಿ ಮೊಬಿಲೈಸ್ ಮಾಡಿ 1 ಗಂಟೆ ಒಳಗೆ ಜೀವ ಉಳಿಸಿದೆ. ಇಟ್ ಈಸ್ ಎ ಲೈಫ್ ಸೇವಿಂಗ್ ಪ್ರೊಸೀಜರ್, ಇಟ್ ಈಸ್ ವೆರಿ ಲೈಫ್ ಸೇವಿಂಗ್ ಪ್ರೊಸೀಜರ್. ನಮಗೆ ಭಾಳ ಒಂದು ಖುಷಿ ಆಯಿತು, ಭಾಳ ಹ್ಯಾಪಿ ಆಯಿತು. ಇಲ್ಲಾಂದರೆ ದ್ಯಾಟ್ ಚೈಲ್ಡ್ ವಾಸ್ ಡೈಯಿಂಗ್ ಇನ್ ಫ್ರಂಟ್ ಆಫ್ ಮೀ. ಆಣನ ಇಲ್ಲಲ್ದಕ್ಲು ಪಾತಿರ್ದು ಇಂಡಿಯಾನ ಆಸ್ಪತ್ರೆದ ವೈದ್ಯರು ಹಿಡ್ದಾದು ಎಂಕ್ಲೆನ ಮಗನ പ്രാണ ഒരിതിനൊന്ന് വൈദ്യരേക്ക് സൊൽമിസന്തായിരോ. അയാൾ പെട്ടെന്ന് തന്നെ നോക്കി പെട്ടെന്ന് ബൈപ്പാസ് സർജൻ ചെയ്യണം എന്ന് പറഞ്ഞ് പെട്ടെന്ന് ചെയ്ത് നമ്മളെ കുഞ്ഞിനെ രക്ഷിക്കാൻ പറ്റി. ഞങ്ങൾക്ക് അതിൽ അതിയായ സന്തോഷമുണ്ട്. ഈ ഹോസ്പിറ്റലിനെയും ഡോക്ടറെയും ഞങ്ങൾ പ്രത്യേകം നന്ദി അറിയിക്കുന്നു. ಡಾಲ್ಫಿನ್ ಕಡಲ ಎಮ್ಮೆ ಇಂಚ ಅಪರೂಪದ ಕಡಲ ಜೀವಲು ಸೈತದು ಹೊರವರ ಕಡಲ ಬರಿಟ್ ತೋಜುವ ಇತ್ತೆ ಕಾರವಾರ ತಾಲೂಕು ಮಾಜಾಲಿ ಕಡಲ ಬರಿಟ್ ಅಳಿಯೊಂದುಪ್ಪುನ ಪೊಣ್ಣು ಶಾರ್ಕ್ ಮೀನು ಸೈದಿನ ತೋಜಿತಂಡು. ಈ ಬಗೆಟ್ ಕಾರವಾರದ ಕಡಲ ಜೀವ ವಿಜ್ಞಾನದ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಶಿವಕುಮಾರ್ ಮಾಹಿತಿ ಕೊಡ್ತಿರೋ. ಕಡಲ ಬರಿಟ್ ಕರಿನ 1 ತಿಂಗಳುಡ್ದು ಸೈದಿನ ಅಪರೂಪದ ಕಡಲ ಜೀವಲು ತೋಜೊಂದುಲ್ಲ. ಇದುಂಬು ಡಾಲ್ಫಿನ್ ಅಪರೂಪದ ಕಡಲ ಏಮೆ ಸೈತ್ ಮೂರ್ದಿತ್ತ. ಇತ್ತೆ ಕಾರವಾರದ ತಾಲೂಕು ಮಾಜಾಲಿ ಕಡಲ ಬರಿಟ್ ಅಳಿಯೊಂದುಪ್ಪುನ ಪೊಣ್ಣು ಶಾರ್ಕ್ ಮೀನು ಸೈದಿನ ತೋಜಿದಂಡು.
1.5 ಮೀಟರ್ ಉದ್ದದ ಒಂದು 30 ಕಿಲೋ ದಿನ್ನ ಉಂಡು. ಕಾಡಿಲಾಕೆ ಅಧಿಕಾರಿಲು ಕಡಲ ಜೀವ ಶಾಸ್ತ್ರಜ್ಞರು ಇಂದೇನು ಪರೀಕ್ಷೆ ಮಲ್ತದಿರೋ. ಲೋಕು ಡೋರ್ಮೇಡು ಒಂದು ಗುಂಡಿ ಕಡಲುಡುಪ್ಪುನ ಮೀನು ಪಿಲಿತ ಚೋಲಿಡುಪ್ಪುನ ಪಟ್ಟೆ ಉಪ್ಪುಂಡು. ಅಂಚಾದ ಇಂದೇಕು ಟೈಗರ್ ಶಾರ್ಕ್ ಪನ್ಪುನ ಪುದರ್ ಕೊಡ್ತುಂಡು. ಒಂದು ಲೋಕದ ಶಾರ್ಕ್ ಜಾತಿಡು 4ನೇ ಮಲ್ಲ ನಮೂನೆ ಆದುಂಡು. 40 ವರ್ಷ ಬದುಕುವ 5 ಮೀಟರ್ ದಾತು ಉದ್ದ ಬಲಪುನ ಟೈಗರ್ ಶಾರ್ಕ್ 315 ಕಿಲೋ ತಾತು ವಜನ್ ಉಪ್ಪುವ. ಇಂದೆತ್ತ ಕೂಲಿ ಬಾರಿ ಗಟ್ಟಿ ಇತ್ತದು. ಏಮೇಲಿನ ಮೇಲದ ಓಡೊಲೆನು ಪೊಡಿ ಮಲ್ತು ತಿನ್ಪುನಾತ್ ಗಟ್ಟಿ ಉಪ್ಪುಂಡು. ತಿಮಿಂಗಿಲ ಬೇತೆ ಶಾರ್ಕ್ ಮೀನು ಮಣಕಿ ಬೊಂಡಾಸ್ ಏಮೆ ಬೊಕ್ಕ ನರಮಾಣ್ಯನ ಮಿತ್ತಲ ಒಂದು ಮೇಲುಗು ಬೂರ್ದು ಪೆಟ್ಟು ಮಲ್ಪುನ ತಾಕತ್ತು ಈ ಮೀನು ಲೆಗುಂಡು. ಶಾರ್ಕ್ ಮೀನ್ಲೆನ ಬಗೆಟ್ ಕಾರವಾರದ ಕಡಲ ಜೀವ ವಿಜ್ಞಾನ ಅಧ್ಯಯನ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರು ಡಾಕ್ಟರ್ ಶಿವಕುಮಾರ್ ಹರಗಿ ಮಾಹಿತಿ ಕೊಡ್ತಿರೋ. ನಮ್ಮ ದೇಶಡು ಒಂದೇನು ತಿನ್ಪುಜಿರೋ ಮೀನುಗಾರರನ್ನ ಬಲೆಕ ಬೂರ್ನ ಮೀನನ್ನು ಬುಡ್ದು ಪೋದಿಪ್ಪೊಡು. ಪರಿಸರ ರಕ್ಷಣೆದ ಅಂತಾರಾಷ್ಟ್ರೀಯ ಒಕ್ಕೂಟ ಇಂದೇನು ಅಳಿಯೊಂದುಪ್ಪುನ ಮೀನು ಎಂದು ಗುರ್ತ ಮಲ್ತದಂಡು. ನಮ್ಮ ದೇಶಡು ಒಂದೇನು ಪತ್ತುನೆಕ್ ಒವ್ವೇ ತಡಪು ಇಜ್ಜಿಂದು ಡಾಕ್ಟರ್ ಶಿವಕುಮಾರ್ ಮಾಹಿತಿ ಕೊಡ್ತಿರೋ. ಮಾರ್ಗೊಲೆಡು ಗಾಡಿಲು ಮಗರಿಯರೆ ಒಂಜು ಕೊಂಜಿ ಎಡ್ಪೆರೆ ಒಂಜು ಕಡೆಟ್ಟು ಗಾಡಿ ಉಡುಪುನ ಅಮಸರ ಬೊಕ್ಕ ರಭಸ ಕಾರಣಾಂಡ ಕುಡೊಂಜು ಕಡೆಟ್ಟು ಮಾರ್ಗದ ಗುರಿಗುಂಡೆ ನನಲ ಒಂಜಿ ಮಲ್ಲ ಕಾರಣ ಉಂಡು. ಅವು ಮಾರ್ಗೊಲೆಡು ಅಡ್ಡ ಕಡಪುನ ಬಲಿ ಬರ್ಪುನ ಮಾರ್ಗದ ಬರಿಟೆ ಮೇಪುನ ಕೈ ಕಂಜಿಲು 7 ಕುರಿಕುಲು. ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ಪೇಂಟೆಡ್ ಏಡ್ಲನೇ ಕಾರ್ಬಾರ್ ಗಾಡಿಲಿನ ಸಂಚಾರಗೂ ಮಲ್ಲ ಸಮಸ್ಯೆ ಆತಂಡು. ಇತ್ತೆ ಆ ಬಗೆಟ್ಟು ಒಂಜು ವರದಿ. ಗುರಿಗುಂಡಿ ಬುರ್ದಿನ ಮಾರ್ಗೊಲು ಅವೈಜ್ಞಾನಿಕ ಅಭಿವೃದ್ಧಿ ಕೆಲಸ ಜಾಗ್ರತೆ ದಾಂತೆ ಗಾಡಿ ಬಿಡ್ಪುನ ಇಂದೆಡ್ದು ಮಾತ ದೇಶಡು ಗಾಡಿಲು ಎಡ್ಪುನ ಹೆಚ್ಚೊಂದಿತ್ತದು ದಿನೊಟ್ಟು ಅವೇತೋ ಜನ ಜೀವ ಕಳೆವೊನ್ವೆರೋ. ಇಂದೆತ ಒಟ್ಟುಗೂ ನಾಯಿ ಅಡ್ಡ ಬತ್ತಂಡು ಪೆತ್ತ ಅಡ್ಡ ಬತ್ತನೊಂದು ತಪ್ಪಾಯರೆ ಪೋದು ಏತೋ ಗಾಡಿಲು ಮಗುರುವ. ಸಾಂಕದಿನ ಮುರ್ಗೊಲಿನು ಮಾರ್ಗದ ಬರಿಟ್ಟು ಮೇಯರೆ ಕಟ್ಟುನ ಮೇಯರೆ ಬುಡ್ಪುನ ಅವು ಒರಡ್ದೊರನೆ ಮಾರ್ಗುಡು ಅಡ್ಡ ಬರ್ಪುನ. ಇತ್ತಿತ್ತೆ ಮಾರ್ಗದ ಬರಿಟ್ಟು ಪೆತ್ತ ಕಂಜಿ 7 ಕುರಿಕುಲು ಹೆಚ್ಚೊಂದುಪ್ಪುನ ಮಾತ ಸಮಸ್ಯೆಲಿಗೂ ಕಾರಣ ಆತಂಡು. ರಾಜಮಾರ್ಗದ ಸಮಸ್ಯೆ ಇಂಚಾಂಡ ನನ್ನ ಎಲ್ಲೆಲ್ಲಿಯ ಪೇಂಟೆ ಊರುಲೆನ ಮಾರ್ಗೊಲೆನ ಸ್ಥಿತಿಗತಿ ಪಂಡದ ಪ್ರಯೋಜನ ಇಜ್ಜಿ. ಅವಳು ಮಾರ್ಗೊಲೆಡೆ 7 ಕುರಿ ಕೈಕಂಜಿಲೆನೇ ಕಾರ್ಬಾರು. ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ಪೇಂಟೆಡು ಉಂದುವೇ ಮಲ್ಲ ಸಮಸ್ಯೆ. ಪೇಂಟೆಡಿ ಇತ್ತೆ ಏಡ್ಲೆನೇ ಸಾಮ್ರಾಜ್ಯ. ಪೇಂಟೆ ಕೈತಲ್ದ ಪಾಕ ಕುಟುಂಬಲು 7 ಸಾಂಕುನನೇ ಬದುಕುಗು ಆಧಾರ ಮಲ್ತೊಂದಿರೋ. ಮಾರ್ಗದ ಬರಿಟೆ ಉಪ್ಪುನ ಇಲ್ಲಲೆಡು ಒಂಜೊಂಜಿ ಇಲ್ಲಡು 17 ಮಿಕ್ಕದು 7 ಬೊಕ್ಕ ಕಿನ್ನಿಲುಲ್ಲ. ಇಲ್ಲಲ್ದ ಕುಲಾವೇನು ಕಡಬ ಪೇಂಟೆ ಇಡೀ ಸುತ್ತೆರೆ ಬುಡ್ದು ಗಾಡಿ ಉಡುಪುನಕ್ಲಿಗೂ ಕಿರಿಕಿರಿ ಆದ ಪೋತುಂಡು. 2 ಚಕ್ರದ ಗಾಡಿ ದಕ್ಲಿಗೂ ಮಲ್ಲ ಸಮಸ್ಯೆ. ಇಂಚಿನ ಸ್ಥಿತಿಗತಿ ಕಡಬಗು ಮಾತ್ರ ಅತ್ತು. ಕೆಲವು ಪೇಂಟೆಲೆಡು ಒಂದುವೇ ಸ್ಥಿತಿಗತಿ ಉಂಡು. ಗಾಡಿಲು ಈ ಮುರ್ಗುಲೆಗು ಎಡ್ತದು ಏತೋ ಲಡೈ ಆಯ್ನಲ ಉಂಡು. ಬೈಕ್ ಬುಡುಪುನಾರು ಈ ಬಗೆಟ್ಟು ದಾನೆ ಪನ್ಪೇರು ಕೇಳಲೆ. ಸಮಸ್ಯೆ ಅಂತ ಹೇಳಿದ್ರೆ ಈಗ ರಸ್ತೆಯಲ್ಲಿ ಕೆಲವರು ಸಾಕ್ತಾರೆ ದನಕರುಗಳನ್ನು. ಅದು ಅವರಿಗೋಸ್ಕರ ಸಾಕಬೇಕು, ಊರಿನವರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಯಾರು ದಯವಿಟ್ಟು ಸಾಕಬೇಡಿ ಅಂತ ಹೇಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಸ್ಥಳೀಯ ಆಡಳಿತ, ಗ್ರಾಮ ಪಂಚಾಯತ್ ಮತ್ತು ಪೊಲೀಸರು ಸ್ವಲ್ಪ ನಿಗಾ ಅಗತ್ಯ ಇದೆ. ಯಾಕೆಂತ ಹೇಳಿದ್ರೆ ತುಂಬ ಕಡೆ ರಸ್ತೆಯಲ್ಲಿ ನಾವು ದಾಟುವ ಪರಿಸ್ಥಿತಿ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಒಂದು ವೇಳೆ ಅಪ್ಪಿತಪ್ಪಿ ನಮ್ಮ ವಾಹನ ಬ್ರೇಕ್ ಹಿಡಿಯದೆ ಅದಕ್ಕೆ ತಾಗಿ ಹೋದರೆ ನಾವು ಅವರಿಗೆ ದಂಡ ಸೇರಬೇಕು, ಪೆಟ್ಟು ತಿನ್ನಬೇಕು ಪರಿಸ್ಥಿತಿಯ ವಾತಾವರಣ ನಿರ್ಮಾಣ ಆಗಿದೆ. ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕಡಬಪೇಟೆಯಲ್ಲಿ ಸಾಕು ಪ್ರಾಣಿಗಳ ಉಪದ್ರವ ತುಂಬವಾಗಿತ್ತು. ವಾಹನ ಸವಾರರಿಗೆ ಇಲ್ಲಿ ವಾಹನವನ್ನು ಓಡಿಸಲಿಕ್ಕೂ ಸರಿಯಾಗಿ ಆಗ್ತಿರಲಿಲ್ಲ. ಯಾಕಂತೇಳಿದರೆ ಈ ದನಗಳಿರ್ಬೋದು, ಆಡುಗಳಿರ್ಬೋದು ಪದೇ ರಸ್ತೆಯಲ್ಲಿ ಇಳಿದು ಓಡಾಡುತ್ತಿರುವ ಕಾರಣ ಜನರು, ವಾಹನ ಸವಾರರು ರಸ್ತೆಯಲ್ಲಿ ಹೋಗೋದಕ್ಕೆ ತುಂಬ ನರಕ ಪಡೆದಿದ್ರು. ಈ ಬಗ್ಗೆ ಸಾಕಷ್ಟು ಬಾರಿ ನಾವು ಪಟ್ಟಣ ಪಂಚಾಯತ್ ಅವರಿಗೆ ಮನವಿ ಅಥವಾ ಪತ್ರಿಕೆಯಲ್ಲಿ ಕೂಡ ವರದಿ ಮಾಡಿದ್ರು ಕೂಡ ಯಾವುದೇ ರೀತಿ ಒಂದು ಸ್ಪಂದನೆ ಇರಲಿಲ್ಲ. ಕಳೆದ 1-2-3 ದಿವಸಗಳಿಂದ ನಾವೊಂದು ವಾಟ್ಸಪ್ ಗ್ರೂಪ್ನಲ್ಲಿ ಈ ಬಗ್ಗೆ ತುಂಬ ಚರ್ಚೆಯನ್ನು ನಡೆಸಿ ಅಧಿಕಾರಿಗಳು ಇದೀಗ ಸ್ಪಂದಿಸಿ ಇದಕ್ಕೆ ಒಂದು ಎಲ್ಲ ಸಾಕು ಪ್ರಾಣಿ ಏನು ಸಾಕ್ತಿದ್ದಾರೆ ಅವರಿಗೆ ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ಮೇಲೇನಾದರೂ ಈ ಪೇಟೆಗಳಿಗೆ, ರಸ್ತೆಗಳಿಗೆ ಏನಾದರೂ ಸಾಕು ಪ್ರಾಣಿಗಳನ್ನು ಬಿಟ್ಟರೆ ಅದನ್ನು ವಶಪಡಿಸಿಕೊಂಡು ಏಲ ಮಾಡೋದಕ್ಕೆ ತಿಳಿಸಿದ್ದಾರೆ. ತುಂಬ ಒಂದು ಒಳ್ಳೆಯ ನಿರ್ಧಾರವನ್ನು ಪಟ್ಟಣ ಪಂಚಾಯತ್ ತೆಗೆದುಕೊಂಡಿದೆ. 7 ಪೆತ್ತೊಲೆಗ್ ಗಾಡಿ ಎಡ್ತಂಡ ಅವೆತ ಯಜಮಾನರು ಲಡೈ ಮಲ್ಪುನೆತ ಒಟ್ಟುಗೂ ಪರಿಹಾರ ಕೊರಿಯರ್ಲ ಕಿರಿಕಿರಿ ಮಲ್ಪುನ ತೋಜುಂಡು. ಕಡಬ ಪಂಚಾಯತ್ ಇತ್ತೆ ಇಂದತ ನಿಯಂತ್ರಣಗೂ ಮನಸ್ಸು ಮಲ್ತದುಂಡು. ಕಾನೂನು ಕ್ರಮ ದೆತ್ತೊಂದು ಮೈಕೊಲೆಡು ಲೆತ್ತದು ಪಂಡದು ಜಾಗ್ರತೆ ಪಂತಿರೋ. ಇಂಚಿನ ಕ್ರಮ ಮಾತಾ ಕಡಿಟ ದೆತ್ತೊಂದು ನಂಚ ಜಿಲ್ಲಾಡಳಿತ ಗುಮನ ಕೊರಡಾತುಂಡು.
ಹೊಸ ಕೃಷಿ ಮಸೂದೆ ಪಿರದೆಪ್ಪೆರ ಒತ್ತಾಯ ಮಲ್ತದು ಡಿಲ್ಲಿಡ್ ನಡತೊಂದು ಪುನಃ ಪ್ರತಿಭಟನೆಗೆ ಸೆಪ್ಟೆಂಬರ್ 26 10 ತಿಂಗಳು ದಿಂಜುಂಡು ಆಲೆಕ್ಕುಡು 27 ಕಿಸಾನ್ ಮೋರ್ಚಾ ಲೆಪ್ಪು ಕೊರ್ತಿನ ಭಾರತ್ ಬಂದ್ ಪರ ರೈತ ದಲಿತ ಬೊಕ್ಕ ಕಾರ್ಮಿಕ ಜನಪರ ಚಳುವಳಿ ಒಕ್ಕೂಟ ಬಿಸಿ ರೋಡ್ ಮಿನಿ ವಿಧಾನಸೌಧದ್ದು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಮುಟ ಜಾಥಾ ಪ್ರತಿಭಟನಾ ಸಭೆ ದಿವೊಂದುಂದು ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯಂತರು ರವಿಕಿರಣ ಪುಣಚ ಕುಡ್ಲಡ್ ತೆರಿಪಾದಿರು. ಕರ್ನಾಟಕ ರಾಜ್ಯ ರೈತ ಸಂಘ ಬುಧವಾರ ಕುಡ್ಲದ ಪತ್ರಿಕಾ ಭವನೋಡು ನಡಪಾಯಿನ ಸುದ್ದಿಕೂಟೋಡು ಸಂಘದ ರಾಜ್ಯ ಪ್ರಧಾನ ಕಾರ್ಯಂತರು ರವಿಕಿರಣ್ ಪುಣಚ ಪಾತಿರ್ದು ಸೆಪ್ಟೆಂಬರ್ 27 ಸಂಯುಕ್ತ ಕಿಸಾನ್ ಮೋರ್ಚಾ ಲೆಪ್ಪು ಕೊರ್ತಿನ ಭಾರತ್ ಬಂದ್ ಪರ ರೈತ ದಲಿತ ಕಾರ್ಮಿಕ ಜನಪರ ಚಳುವಳಿ ಒಕ್ಕೂಟ ಬಿಸಿ ರೋಡ್ ಮಿನಿ ವಿಧಾನಸೌಧದ್ದು ಬ್ರಹ್ಮಶ್ರೀ ನಾರಾಯಣಗುರು ವೃತ್ತ ಮುಟ ನಡಪುನ ಜಾಥಾ ಪ್ರತಿಭಟನಾ ಸಭೆ ದಿವೊಂದುಂದು ಪಂಡಿರೋ ಕೇಂದ್ರ ಸರ್ಕಾರದ ಹೊಸ ಕೃಷಿ ಮಸೂದೆ ವಾಪಸ್ ತೆಪ್ಪರೆ ಬೊಕ್ಕ ಕೃಷಿ ಉತ್ಪತ್ತಿಲೆಗೂ ಬೇರಿಸಾಯ ಬಿಲೆ ಕಾನೂನು ರೀತಿ ಮಲ್ಪರೆ ಒತ್ತಾಯ ಮಲ್ತದು ಡಿಲ್ಲಿಡ್ ನಡಪುನ ಪ್ರತಿಭಟನೆಗೂ ಸೆಪ್ಟೆಂಬರ್ 26 10 ತಿಂಗಳು ದಿಂಜುಡು ಹೋರಾಟ ಮಲ್ಪನ ಕ್ಲೂ ರೈತರ ಅತ್ತಂದು ಬಿಜೆಪಿ ದಕ್ಕಲು ಪನ್ಪೆರೋ ಎಪಿಎಂಸಿ ಉದ್ಯಮಿಲೆನ ಕೈಕ್ ಪೋಪುನ ಪೋಡಿಗೆ ಉಂಡು ತೆನಸು ಭದ್ರತೆ ಎಂಎನ್ಸಿ ಕಂಪನಿದ ನಿಲೆಟ್ಟು ಬರ್ಪುಂಡು ಇಂದಕ್ಕೆ ಮಾತ ವಿರೋಧ ತೋಜಾದು ಸೆಪ್ಟೆಂಬರ್ 27 ಕಾಂಡೆ 10 ಗಂಟೆಗೂ ಈ ಜಾಥಾ ಬೊಕ್ಕ ಪ್ರತಿಭಟನೆ ಸಭೆ ಅಟ್ಟಣೆ ಮಲ್ತದಂದು ರವಿಕಿರಣ್ ಪುಣಚ ಪಂಡಿರೋ. ಬಹುಶಃ ಈಗ ಇರ್ತಕ್ಕಂಥದ್ದು ಆಳುವ ಪಕ್ಷ ಇವತ್ತು ರೈತರಿಗೆ ಸ್ವತಂತ್ರ ತಂದು ಕೊಟ್ಟಿದ್ದೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬರ್ತಾ ಇದ್ದಾರೆ ಮತ್ತು ದೆಹಲಿ ಹೊರವಲಯದಲ್ಲಿ ಚಳುವಳಿಗೆ ಏನು ನಿರಂತರ ಚಳುವಳಿ ಟಿಕ್ರಿ ಗಾಜಿಯಾಬಾದ್ ಸಿಂಗು ಗಡಿಯಲ್ಲಿ ನಡೀತಾ ಇದೆ. ಲಕ್ಷಾಂತರ ಜನ ಅಲ್ಲಿರ್ತಕ್ಕಂಥ ಹೈವೇಯ ಬದಿಗಳಲ್ಲಿ ಡೇರೆಗಳನ್ನು ಹಾಕೊಂಡು ಸಂಪೂರ್ಣ ಹೈವೇಯನ್ನು ಬಂದ್ ಮಾಡಿ ಕೂತಿದ್ದಾರೆ. ಆದರೂ ಇವತ್ತು ಆಡಳಿತ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರದ ಮಂತ್ರಿಗಳು ಎಲ್ಲ ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ ಅವರು ರೈತರಲ್ಲ, ನಿಜವಾದ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ, ಅವರು ರೈತರಲ್ಲ, ಬೇರೆ ಯಾವುದೋ ಉದ್ದೇಶಕ್ಕೆ ಅಲ್ಲಿ ಕೂತಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತೆಲ್ಲ ಹೇಳ್ತಾ ಇದ್ದಾರೆ. 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡ್ತೇವೆ ಅಂತೇಳಿ ಈಗ ಅವರು ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೃಷಿ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ವ್ಯವಸಾಯ ಅಂದರೆ ಗೊತ್ತಿಲ್ಲ. ನೀವು ವ್ಯವಸಾಯ ಮಾಡ್ತೀರಿ, ಸಾಲ ಮನ್ನಾ ಬೇಕು ಅಂತ ಕೇಳ್ತೀರಿ, ಪರಿಹಾರ ಕೇಳ್ತೀರಿ. ಅದರಿಂದ ದೊಡ್ಡ ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳ ಜೊತೆ ನೀವು ಒಪ್ಪಂದ ಕೃಷಿಗೆ ಸಹಿ ಹಾಕಿದರೆ ಅವರು ಲಾಭದಾಯಕವಾದಂಥ ಕೃಷಿ ಮಾಡ್ತಾರೆ ಅಂತ ಹೇಳ್ತಕ್ಕಂಥ ಮಾತನ್ನು, ಆ ವಿಚಾರವನ್ನು ಆ ಒಂದು ಕಾನೂನಲ್ಲಿ ತಂದಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಪತ್ತು ಇದೆ ಅಂತ ಕೇಳಿದರೆ ಅದನ್ನು ಅವ್ರ ಜೊತೆ ಕಂಪನಿ ಜೊತೆ ರೈತ ಒಪ್ಪಂದ ಮಾಡಿಕೊಂಡ್ರೆ ಅವನು ಯಾವುದೇ ಕೋರ್ಟಿಗೆ ಹೋಗುವಾಗಿಲ್ಲ. ಅಸಿಸ್ಟೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದಂತೆ, ಆ ಕಮಿಟಿಗೆ ದೂರು ಕೊಡ್ಬೋದಂತೆ. ಅವರಿಗೆ ಒಪ್ಪಂದ, ಅವ್ರ ಜೊತೆ ಸಹಕಾರ ಒಪ್ಪಂದ ಕೃಷಿ ಆಗಲಿಲ್ಲ ಅಂತಂದ್ರೆ ಹಿಂದೆ ಬರ್ಬೋದು ಅಂತ ಹೇಳುವಂಥ ಮಾತನ್ನು ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ತಿರ್ಗಾಟಗೂ ಬರ್ಪುನಕ್ಲಿನ ಎಡ್ಡೆ ಮೆಚ್ಚುಗೆದ ತಾಣ ದುಪ್ಪುನ ಒಡಿಪು ಜಿಲ್ಲೆದ ಮಲ್ಪೆ ಬೀಚ್ಗೂ ಜಪ್ಪಂದಿನಂಚ ಪಾಡ್ದಿತ್ತಿನ ತಡಿಪು ಬೇಲಿ ದೆಪ್ಪಾದಂಡ ಕಡಲುಡು ನೀಂದರೆ ಬರ್ಪುನಕ್ಲಿಗೆ ಅವಕಾಶ ಒದಗಾದೆರ ವಾಟರ್ ಸ್ಪೋರ್ಟ್ಸ್ ಶುರುವಾದಿತ್ತದು ಏತೋ ಜನ ಮಲ್ಪೆ ಬೀಚ್ಗೂ ಪೋದು ಖುಷಿ ಪಡೆಯೊಂದುಲ್ಲೆರು. ತಿರ್ಗಾಟದಕ್ಲೆಗೂ ಮೆಚ್ಚುಗೆದ ತಾಣ ಆದಿತ್ತಿನ ಒಡಿಪುದ ಮಲ್ಪೆ ಬೀಚ್ಗೂ ಜಪ್ಪಂದಿನಂಚ ಪಾಡ್ದಿನ ತಡಿಪು ಬೇಲಿನ ದೆಪ್ಪಾದಂಡ ಕಡಲುಡು ನೀಂದುನಕ್ಲೆಗೂ ಅವಕಾಶ ಒದಗಾದಂಡ ತಿರ್ಗಾಟಗೂ ಬತ್ತಿನ ಏರ್ಲಾ ಅಡಿಗೆ ಪೋಲಿ ತಿರ್ಗಾಟದಕ್ಲೆಗೂ ವಾಟರ್ ಸ್ಪೋರ್ಟ್ಸ್ ಶುರುವಾದಿತ್ತದು ಸಾರಗಟ್ಲೆ ಜನ ಮಲ್ಪೆ ಬೀಚ್ಗೆ ಪೋದು ಖುಷಿ ಪಡೆಯೊಂದುಲ್ಲೆರು. ಬಯ್ಯಡು ಸೂರ್ಯೆ ಪಡ್ಡೈ ಕಡಲು ಕಂತು ನೀನು ತುಯ್ಯರೆಂದೇ ಪಾಕ ಜನ ಬರೊಂದುಲ್ಲೆರು. ವಾರ ಕೇರಿಗೆ ಜನ ಹೆಚ್ಚಾಪನೆಟುಂಡು. ಮಲ್ಪೆ ಬೀಚ್ ಕೂಡ ಶುರುವಾಯಿ ನೀಡಿದವ್ರ ಮಲ್ಪೆದ ಅಂಗಡಿ ಹೋಟೆಲ್ ಬೊಕ್ಕ ಬೇತೆ ಬೇರೆದಕ್ಲೆಗ್ಲ ಬೇರೊಡು ಉಮೇದು ಬೈದಂಡು ಕಾಸು ಕೈ ಸೇರಿನ ಖುಷಿ ಸಮಾಧಾನ ಉಂಡಾತಂಡು. ಎರ್ನಾಕುಳಂದ ಬಡವೆ ರಿಕ್ಷಾ ಡ್ರೈವರ್ ಒರಿ ಕೇರಳದ ತಿರುವೋಣಂ ಬಂಪರ್ ಲಾಟರಿ ಗೆಂದಿದೆರ. 300 ರೂಪಾಯಿ ಬೆಲೆತ 16 ಕೋಟಿ ರೂಪಾಯಿ ಬಂಪರ್ ಇನಾಮದ ಟಿಕೆಟ್ ಅನ್ನು ಜಯಪಾಲನ್ ಪನ್ಪುನಾರು ಮೀನಾಕ್ಷಿ ಲಕ್ಕಿ ಸೆಂಟರ್ ಪನ್ಪುನ ಲಾಟರಿ ಅಂಗಡಿ ಹಿಡಿದು ತೊಂದಿರಂದು ವರದಿಯಾತಂಡು. ಕೇರಳದ ಓಣಂ ಬಂಪರ್ ಲಾಟರಿ ಬಡವೆ ರಿಕ್ಷಾ ಡ್ರೈವರ್ ಒರಿಯಾಗ ಬೈದಂಡು. ಎರ್ನಾಕುಲಂದ ಜಯಪಾಲನ್ ತಿರುವೋಣಂ ಬಂಪರ್ ಗೆಂದಿದೆರು. ರಿಕ್ಷಾ ಬಿಡೊಂದು ಕಷ್ಟಡು ಬದುಕ ಸಾಗವಂದಿತ್ತಿನ ಜಯಪಾಲನ್ ಪಾಕ ಜನಕ್ಲೆಗೂ ಅದೃಷ್ಟ ಕನತ ದಿನ ಮೀನಾಕ್ಷಿ ಲಕ್ಕಿ ಸೆಂಟರ್ ಹಿಡಿದು ಟಿಕೆಟ್ ದೆ ತೊಂದೆರು.
12 ಕೋಟಿ ರೂಪಾಯಿ ತೆರಿಗೆ ಮಾತ ಕರಿತದು 7 ಕೋಟಿ 40 ಲಕ್ಷ ರೂಪಾಯಿ ಅರಿವು ತೆಗೆದುಂಡು. ಲಾಟರಿ ಟಿಕೆಟ್ ನಂಬರ TE ಆಜಿ 4 ಆಜಿ 5 ಆದುಂಡು. ಟಿಕೆಟದ ಬೆಲೆ 300 ರೂಪಾಯಿ. ಬತ್ತಿನ ಕಾಸನೆ ದಾನೆ ಮಲ್ಪಿರಂದು ಕೇಂಡಿನ ಮಾಧ್ಯಮದಕ್ಲಿನ ಪ್ರಶ್ನೆಗೆ ಜವಾಬ್ ಕೊಡ್ತಿನ ಜಯಪಾಲನ್ ಕೆಲವು ಸಾಲ ಉಂಡು ಜೋಕ್ಲಿನ ಬರವುಗೂ ಖರ್ಚು ಮಲ್ಪೆ ಪಂತಿರೋ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ಕಾಪು ದೀಪಸ್ತಂಭಗೂ 120ನೇ ವರ್ಷ. ಭಾರತೀಯ ಪೋಸ್ಟ್ ಇಲಾಖೆದ ವಿಶೇಷ ಲಕೋಟೆ ಬಿಡುಗಡೆ. ನಾಡ್ದ ಆಚಾರ ಸಂಸ್ಕೃತಿದ ಒಟ್ಟುಗ್ಲ ಪೋಸ್ಟ್ ಇಲಾಖೆ ಉಂಡು. DVS ಆರ್ಮೂರ್ತಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಕುಡ್ಲ ಘಟಕದ ನಿಲಿಟ್ಟು ಇಂಜಿನಿಯರ್ಸ್ ದಿನಾಚರಣೆ. ಕಟ್ವಣ ಕಟ್ಟವನ ಕುಲುಬೊಕ್ಕ ಇಂಜಿನಿಯರ್ಲು ಒಟ್ಟು ಸೇರಿಂಡ ಕುಡ್ಲ ನನಲಾತ್ ಪೊರ್ಲುದ ನಗರ ಆಪುಡು ಪುಷ್ಪರಾಜ್ ಜೈನ್. ಹೊಸ ಕೃಷಿ ಮಸೂದೆ ಪಿರದೆಪ್ಪೆರ ಒತ್ತಾಯ ಮಲ್ತದ ಡಿಲ್ನಿಡ ನಡತೊಂದು ಪುನಃ ಪ್ರತಿಭಟನೆಗೆ 10 ತಿಂಗಳು ದಿಂಜುಂಡು. ಸೆಪ್ಟೆಂಬರ್ 27ಕ್ಕೆ BC ರೋಡ್ ಜಾಥಾ ಬೊಕ್ಕ ಪ್ರತಿಭಟನಾ ಸಭೆ. ರಾಜ್ಯ ರೈತ ಸಂಘದ ರವಿಕಿರಣ ಪುಣಚ. ಕಡಮ ಪೇಂಟೆ ಇಡೀ ಸುತ್ತು ಬರ್ಪುನ ಊರ್ದಕ್ಲಿನ ಸಾಂಕದಿನ ಏಡಲು ಗಾಡಿಲಿನ ಸಂಚಾರಗೂ ಭಾರಿ ಸಮಸ್ಯೆ ಒಂಜಿ ವರದಿ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.